ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ 22ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ನಡೆಯಿತು. ಗಣಪತಿ ಹೋಮ, ಪಂಚಾಮೃತಾಭಿಷೇಕ, ಶ್ರೀ ಕುಂಬೇಶ್ವರಿ ಪೂಜೆ, ಕ್ಷೀರಾಭಿಷೇಕ, ಧನ್ವಂತರಿ ಹೋಮ, ಚಂಡಿಕಾ ಹೋಮ, ಪೂಜ್ಯ ಶ್ರೀಗಳವರಿಂದ ಮಧುಕರಿ, ಮಹಾಪೂಜೆ, ಧಾರ್ಮಿಕ ಸಭೆ, ಸ್ವರ್ಣ ಮಂತ್ರಾಕ್ಷತೆ, ಭಜನಾ ಸಂಕೀರ್ತನೆ, ದೀಪಾರಾಧನೆ, ದುರ್ಗಾ ನಮಸ್ಕಾರ ಪೂಜೆ, ಲಲಿತಾ ಸಹಸ್ರನಾಮಾರ್ಚನೆ, ಅಷ್ಟವಧಾನ ಸೇವೆ, ಮಹಾಪೂಜೆ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆತ್ಮತೃಪ್ತಿಗಿಂತ ಮಿಗಿಲಾದ ಸುಖ ಬೇರೊಂದಿಲ್ಲ. ಸತ್ಕರ್ಮಕ್ಕೆ ಸತ್ಫಲ ಪ್ರಾಪ್ತಿಯಾಗ್ತದೆ. ನಿಜವಾದ ಅನ್ಯೋನ್ಯತೆಯಲ್ಲಿ ಆನಂದದ ಅನುಭೂತಿ ಇದೆ. ಸಮರ್ಪಣಾ ಭಾವದ ಭಕ್ತಿಗೆ ಭಗವಂತ ಉಳಿಯುತ್ತಾನೆ. ಸಾತ್ವಿಕರಾಗಿ ಬಾಳಿದಾಗ ಉಸಿರು ಹಾಗೂ ಹೆಸರು ಉಳಿಯುತ್ತದೆ ಎಂದು ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಹೇಳಿದರು. ನಾನು ಮಾಡಿದ್ದು, ನನ್ನಿಂದ ಆದದ್ದು, ನಾನು ಮಾಡೋದು, ಯಾರನ್ನೂ ಬಿಡುವುದಿಲ್ಲ ಅವಳಲ್ಲಿ. ಅದು ಅವಳ ಮಹಿಮೆ. ಅವಳ ಮಹಿಮೆ, ಅವಳ ಸಾಮ್ರಾಜ್ಯದಲ್ಲಿ ಅವಳಲ್ಲಿದೆ. ಇಡೀ ಜಗತ್ತು ಅವಳ ಸಾಮ್ರಾಜ್ಯ. ಅದು ಮೊನ್ನೆ ಕೊರೋನಾ ಬಂದಾಗ ಗೊತ್ತಾಯ್ತು. ಇದು ನಮ್ಮದೇನಿದೆ, ಎಲ್ಲ ಜಗತ್ತಿನ ಸಾಮ್ರಾಜ್ಯ ಇರೋದು ಭಗವಂತನು. ಇನ್ನೊಂದು ಜನತೆ ಅರ್ಥ ಮಾಡಿಕೊಳ್ಬೇಕು. ದುರ್ಗುಣಗಳನ್ನು ಬಿಟ್ಟು ಸದ್ಗುಣಶೀಲರಾಗಿ ಇನ್ನೊಬ್ಬರನ್ನು ಮತ್ಸರ ಮಾಡೋದು, ಇನ್ನೊಬ್ಬರನ್ನು ಅವಹೇಳನ ಮಾಡೋದು, ಇನ್ನೊಬ್ಬರನ್ನು ಕೇವಲ ಮಾತಾಡೋದಕ್ಕಿಂತ ಆ ಸಮಯದಲ್ಲಿ ದೇವರ ನಾಮಸ್ಮರಣೆ ಆದರೂ ಮಾಡಿ, ಇಲ್ಲಾಂದರೆ 4 ಜನರಿಗೆ ಒಳ್ಳೆ ಅನುಕಂಪದ ಮಾತನಾಡಿದ್ರೆ ಅಥವಾ ಇನ್ನೊಂದು ಉಪಕಾರ ಮಾಡಲಿಕ್ಕೆ ಆಗಿದ್ರೆ ದಯವಿಟ್ಟು ಉಪಕಾರ ಮಾಡಬೇಡಿ. ಅದೇ ದೊಡ್ಡ ಉಪಕಾರ. ಇದು ಜಗತ್ತಿನ ಪರಿವರ್ತನೆಗೆ ನಾಂದಿಯಾಗಬೇಕು. ಆ ನಿಟ್ಟಿನಲ್ಲಿ ಈ ಸತ್ಕರ್ಮದಿಂದ ಈ ದೇಶ, ರಾಷ್ಟ್ರ, ಸಮಾಜ ಎಲ್ಲ ರೀತಿಯ ಪ್ರಾರ್ಥನೆಗಳು ಪ್ರತಿನಿತ್ಯ ನಡೀತಾ ಇರ್ತದೆ. ಯಾಗಗಳು ನಿರಂತರ ನಡೀತಾ ಇದೆ. ಇದು ಯಾಗಭೂಮಿ, ತಪೋಭೂಮಿ, ಮಹಾಲಕ್ಷ್ಮಿ ಅರಸಿದ ಭೂಮಿ. ಸೌಂದರ್ಯ ರಮೇಶ್ ಬೆಂಗಳೂರವರು ಮಾತನಾಡಿ, ಮಾಣಿಲ ಶ್ರೀಗಳ ಅವಿರತ ಶ್ರಮದಿಂದ ಶ್ರೀ ಕ್ಷೇತ್ರ ಬೆಳೆದು ನಿಂತಿದೆ ಎಂದು ಹೇಳಿದರು. ಪೂರ್ಣ ಆಶೀರ್ವಾದಗಳು, ಆ ಪೂರ್ಣ ಆಶೀರ್ವಾದ ದಿನ ದಿನ ಎಡ್ಡೆನೇ ಆಗ್ತದೆ. ಇಂಥ ಮಾತು ಜನಗಳು ಸ್ವಾಮೀಜಿನ ಏನು ಭಂಗ ಬೈದೇವನ್ನ ಮಾತು ಬಂದರು. ಇಂಥ ಶ್ರೀನಿವಾಸ ಬಂದರು ನಿಜವಾದ ಆ ಭಂಗ ಆರು ಪಡೆ ನಾನು ಏನು ಹೆಚ್ಚಿನ ಬಣ್ಣಲ್ಲ ಆರು ಜೊತೆಗೆ ಹೇಳ್ತಿದ್ದೀರು. ಆರು ದೂರ ನಕಲು ಪುಗರ್ ನಕಲು ಹೆಂಚಿನ ಚಲಟು ಅದು ಸಾಧನೆ ಅಂತ ತೋಜದೆ. ಆ ಸಾಧನೆಗೆ ಇಂಥ ಆನ ನಿರೇಳು ನಮ್ಮ ಮಾತು ಬರ್ಕೊಂಡ್ರು. ನನಾಥ ದೇವರು ಎಡ್ಡ ಬರ್ತದೆ. ಈ ದೇವಸ್ಥಾನ ಎಡ್ಡೆ ಪುದರ್ಬೋದು. ದೇಶ ವಿದೇಶದ ಖ್ಯಾತಿ ಇತ್ತನೇ ಉಂಟು. ನಾನು ನನಾಥ ಖ್ಯಾತಿ ಬರಡು. ನನ್ನ 25 ವರ್ಷದ ಕಾರ್ಯಕ್ರಮ ಆಯೋದು ಅದಕ್ಕೆ ಪೂರ್ಣ ಸಹಕಾರ ಬರ್ತದೆ. ಎಂಚಲ್ಲಿ ಏರ್ಲ ಮನ್ಪದಿ ನಂಚ ನಮ್ಮ ಕರ್ನಾಟಕಗಳು ದೇಶ ಅಂಚಿನ ಅದ್ದೂರಿ ಅದು ಈ ಕೊರೋನಾ ಆ ಟೈಮ್ ಕಳೆಕೊಂಡು ಅಂಚಿನ ವಿಶ್ವಾಸದ ಮಾತೆಲ್ಲ 25 ವರ್ಷದ ಒಂದು ಕಾರ್ಯಕ್ರಮವನ್ನು ಅದ್ದೂರಿ ಅದು ಮಾಡ್ಕೊಂಡು ಮಾತಾಡೋದು. ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಿತಾ ಅವರನ್ನ ಇದೇ ವೇಳೆ ಗೌರವಿಸಲಾಯಿತು. ಕಲ್ಲಡ್ಕ ವಿಠಲ್ ನಾಯಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ, ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯಿಂದ ಶ್ರೀಧಾಮ ಕ್ಷೇತ್ರ ಮಹಾತ್ಮೆ ಬಯಲಾಟ ನಡೆಯಿತು. ಯಕ್ಷಪ್ರೇಮಿ ಭುಜಬಲಿ ಧರ್ಮಸ್ಥಳ, ಉದ್ಯಮಿಗಳಾದ ಭಾಸ್ಕರ್ ಶೆಟ್ಟಿ ಪುಣೆ, ರವಿ ಶೆಟ್ಟಿ ಮೋಡಂಬೈಲ್ ಕತಾರ್, ಶ್ರೀನಿವಾಸ್ ಸೇಠ್ ಮಂಗಳೂರು, ಪುರುಷೋತ್ತಮ್ ಶೆಟ್ಟಿ ಮುನಿಯಾಲ್ಗುತ್ತು, ಡಾ ಜಿತೇಂದ್ರ ಬೆಂಗಳೂರು, ಹರೀಶ್ ಭಕ್ತ, ಪ್ರವೀಣ್ ನಾಯಕ್ ಮಂಗಳೂರು, ಶ್ರೀಧಾಮ ಮಹಿಳಾ ಸಮಿತಿಯ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ, ಟ್ರಸ್ಟಿ ಮಂಜು ವಿಟ್ಲ, ಟ್ರಸ್ಟಿ ತಾರನಾಥ್ ಕೊಟ್ಟಾರಿ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.